ಮಾಡ್ತಾರೆ ನಂಬರ್ಸ್ ಅಲ್ಲಿ ಟ್ರೈನ್ ಕೂಡ ಕೊಂಬೋಯ್ತಾ ಸರಿ ಅದನ್ನು ನಾವು ನೋಡಿದ್ವಿ ಟ್ರೈನ್ ಏನು ಅಂತ. ಓಕೆ, ದರ್ಶನ್ ನನ್ಗೆ ಹಂಗೆ ಮಾತಾಡೋರು ಕೂಡ ಗೊತ್ತಿದ್ರೆ ದರ್ಶನ್ ಇನ್ನೊಂದು ಮುಖ ಇದೆ. ಇತ್ತೀಚೆಗೆ ಡಿ ಬಾಸ್ ಜೀವನದಲ್ಲಿ ನಡೆದ ಕಹಿ ಘಟನೆಯ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಅದನ್ನು ನಾವು ನಿಮ್ಗೆ ಮತ್ತೆ ಮತ್ತೆ ಹೇಳುವ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಇಂದ್ರಜಿತ್ ಆರೋಪಕ್ಕೆ ಡಿ ಬಾಸ್ ಪ್ರತ್ಯುತ್ತರ ನೀಡುವ ಸಂದರ್ಭದಲ್ಲಿ ಪ್ರೇಮ್ ಅವರ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಪ್ರೇಮ್ ಏನು ದೊಡ್ಡ ಪುಡಂಗ ಅಂತ ಹೇಳಿದ್ರು. ಇದು ಪ್ರೇಮ್ ಅವರಿಗೂ ಬೇಸರ ತರಿಸಿತ್ತು. ಆದ್ರೂ ಡಿ ಬಾಸ್ ಅನ್ನು ಎಲ್ಲೂ ಬಿಟ್ಟುಕೊಡದ ಪ್ರೇಮ್ ಇದ್ದದ್ದನ್ನು ಇದ್ದಿದ್ದಂಗೆ ಹೇಳಿದ್ರು. ಇದೀಗ ಈ ವಿಚಾರ ತಿಳಿಯಾಗಿ ಎಲ್ಲವೂ ಸರಿಯಾಗಿದೆ. ಆದ್ರೆ ಅಂದು ಡಿ ಬಾಸ್ ಬಳಸಿದ ಪುಡಂಗು ಪದ ಮಾತ್ರ ಸಾಕಷ್ಟು ಸದ್ದು ಮಾಡ್ತಿದೆ. ಯಾವುದೇ ಕಾರಣಕ್ಕೂ ನಾನು ಇದ್ರಲ್ಲಿಲ್ಲ. ಯಾಕಂದ್ರೆ ಟ್ರೈನ್ಗೋಸ್ಕರ ಗೊತ್ತಿಲ್ಲ. ಟ್ರೈನ್ ಏನು ಪುಡಂಗ ಕೊಂಬೋಯ್ತಾ ಸರಿ ಅದನ್ನು ನಾವು ನೋಡಿದ್ವಿ ಟ್ರೈನ್ ಏನು ಅಂತ. ಅಂದ ತಕ್ಷಣ ನಾನು ಒಂದು ವಿಷಯ ಹೇಳ್ಬಿಡ್ತೀನಿ. ಏನಕ್ಕೆ ಅಂದ್ರೆ ನನಗೆ ಹರ್ಟ್ ಆಯ್ತು ಅನ್ನೋದು ಒಂದು ಸೆಕೆಂಡ್ ಎತ್ತಿಡಿ. ಓಕೆ, ದರ್ಶನ್ ನನ್ಗೆ ಹಂಗೆ ಮಾತಾಡೋರು ಪುಡಂಗು ಗೊತ್ತಿಟ್ರೆ ದರ್ಶನ್ ಇನ್ನೊಂದು ಮುಖ ಇದೆ. ಎಸ್, ಪುಡಂಗು ಅಂದ್ರೆ ಏನು, ಅದರ ಅರ್ಥವೇನು? ಹೀಗೆ ಒಂದಿಷ್ಟು ಪ್ರಶ್ನೆಗಳು ಅದೆಷ್ಟೋ ಮಂದಿಯ ಮನದಲ್ಲಿ ಮೂಡಿರ್ಬೋದು. ಈ ಎಲ್ಲ ಪ್ರಶ್ನೆಗಳಿಗೆ ಕನ್ನಡತಿ ಧಾರಾವಾಹಿಯ ಸಿರಿಗನ್ನಡಂ ಗೆಲ್ಗೆ ಉತ್ತರ ನೀಡಿದೆ. ಪುಡಂಗು ಎಂಬ ಪದಕ್ಕೆ ನೀನೇನು ಭಾರಿ ದೊಡ್ಡ ಮನುಷ್ಯನ ಅನ್ನೋ ಅರ್ಥವಿದೆಯಂತೆ. ಇನ್ನು ಇತ್ತೀಚೆಗೆ ತೆರೆಕಂಡ ಡಿ ಬಾಸ್ ಅಭಿನಯದ ರಾಬರ್ಟ್ನಲ್ಲೂ ಪುಡಂಗು ಪದ ಬಳಕೆಯಾಗಿದೆ. ಇದಕ್ಕೂ ಮುನ್ನ ಶಿವಣ್ಣನ ಟಗರು ಚಿತ್ರದಲ್ಲೂ ಈ ಪದ ಬಳಕೆಯಾಗಿತ್ತು. ಆದ್ರೆ ಅಂದು ಯಾರ ಗಮನಕ್ಕೂ ಬಾರದ ಪುಡಂಗು ಇಂದು ಸಾಕಷ್ಟು ಸದ್ದು ಮಾಡ್ತಿದೆ. ನನಗೆ ಹರ್ಟ್ ಆಯ್ತು ಅನ್ನೋದು ಒಂದು ಸೆಕೆಂಡ್ ಎತ್ತಿಡಿ. ಓಕೆ, ದರ್ಶನ್ ನನ್ಗೆ ಹಂಗೆ ಮಾತಾಡೋರು ಪುಡಂಗು ಗೊತ್ತಿಟ್ರೆ ದರ್ಶನ್ ಇನ್ನೊಂದು ಮುಖ ಇದೆ. ದರ್ಶನ್ ಏನು ಅಂತಂದ್ರೆ ಎಷ್ಟು ನೀವು ರೂಢಾಗಿ ದರ್ಶನನ್ನ ಎದುರುಗಡೆ ನೋಡ್ತೀರಾ, ಆ ಹೈಟು ಪರ್ಸನಾಲಿಟಿ ಅಷ್ಟೇ ಮೃದು ಅವಯ್ಯ. ಸೊ ನನಗೆ ಹರ್ಟ್ ಆಗಿದ್ ಬೇರೆ ಇಟ್ಕೊಳ್ಳಿ ನೀವು. ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ನಾವು ಯಾರೋ ಒಂದ್ ಕಡೆ ಮಾತಾಡ್ತೀವಿ, ಏನೋ ಒಂದ್ ಕಡೆ ಎಲ್ಲೋ ಒಂದು ನಾಸಿಗೆ ಬಾರ ಹೋಗು ಅಂತ ಅನ್ಬೋದು. ಅದಾದ್ಮೇಲೆ ಅವ್ರ ಇಂಡೈರೆಕ್ಟ್ ಪರ್ಸನಲ್ ವಿಷಯ ನನಗೆ ಗೊತ್ತಿಲ್ಲ, ನನಗೋದಕ್ಕೂ ಸಂಬಂಧ ಇಲ್ಲ. ನಾನು ದರ್ಶನ್ ನೋಡಿರೋದು, ನಾನು ದರ್ಶನ್ ನೋಡಿ ಕೂತ್ಕೊಂಡು ತಿಂದಿರೋದು, ನಾನು ದರ್ಶನ್ ನೋಡಿರೋದು ನನ್ನ ಸ್ನೇಹಿತ. ಸೊ ಅದನ್ನ ಲೆಕ್ಕ ಹಾಕೊಂಡ್ರೆ ನೀವು ದರ್ಶನ್ ಎಷ್ಟು ಹೊರಟು ಅಷ್ಟೇ ಮೃದು, ಅಷ್ಟೇ ಹಾರ್ಟ್ ತುಂಬ ಮಗುತ್ತರ ಅವಯ್ಯ. ಬಹುಮುಖ್ಯವಾಗಿ ಪುಡಂಗು ಪದ ಸಾಕಷ್ಟು ಸದ್ದು ಮಾಡಿದ ಬಳಿಕ ಈ ಟೈಟಲ್ ಅನ್ನು ರಿಜಿಸ್ಟರ್ ಮಾಡಲಾಗಿದೆಯಂತೆ. ಹೀಗಾಗಿ ಇದೇ ಟೈಟಲ್ನಲ್ಲಿ ಮುಂದೊಂದು ದಿನ ಸಿನಿಮಾ ಸೆಟ್ಟೇರಲಿದೆಯಂತೆ. ಹೀಗಂತ ಗಾಂಧಿನಗರದಲ್ಲಿ ಮಾತೊಂದು ಕೇಳಿ ಬರ್ತಿದೆ. ಆದ್ರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದಕ್ಕೆ ಉತ್ತರವಿಲ್ಲ. ಸತ್ಯವೇ ಆಗಿದ್ರೆ ಈ ಟೈಟಲ್ನಲ್ಲಿ ಸಿನಿಮಾ ಬರುತ್ತಾ ಅಥವಾ ಇದು ಟೈಟಲ್ ಆಗಿ ಉಳಿಯುತ್ತಾ ಗೊತ್ತಿಲ್ಲ. ಏಕೆಂದ್ರೆ ಈ ಹಿಂದೆಯೂ ಅದೆಷ್ಟೋ ಸದ್ದು ಮಾಡಿದ ಹೆಸರಲ್ಲಿ ಟೈಟಲ್ ರಿಜಿಸ್ಟರ್ ಮಾಡಿಸಿ ಹೇಳ ಹೆಸರಿಲ್ಲದೆ ನಾಪತ್ತೆಯಾದವರನ್ನು ನಾವು ನೋಡಿದ್ದೀವಿ. ಅದೇ ಸಾಲಿಗೆ ಈ ಚಿತ್ರವು ಸೇರುತ್ತಾ ಅಥವಾ ಸಿನಿಮಾ ನಿರ್ಮಾಣವಾಗುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಪುಡಂಗು ಅನ್ನೋ ಟೈಟಲ್ ರಿಜಿಸ್ಟರ್ ಆಗಿದ್ರೆ ಆ ಚಿತ್ರತಂಡಕ್ಕೆ ನಮ್ದೊಂದು ಆಲ್ ದ ಬೆಸ್ಟ್. ನಮಸ್ಕಾರ. ಅವರೇ ಫೋನ್ ಮಾಡ್ತಾರೆ ನಂಬರ್ಸ್ ಅಲ್ಲಿ ಟ್ರೈನ್ ಏನು ಪುಡಂಗ ಕೊಂಬೋಯ್ತಾ ಸರಿ ಅದನ್ನು ನಾವು ನೋಡಿದ್ವಿ ಟ್ರೈನ್ ಏನು ಅಂತ. ಓಕೆ, ದರ್ಶನ್ ನನ್ಗೆ ಹಂಗೆ ಮಾತಾಡೋರು ಪುಡಂಗು ಗೊತ್ತಿಟ್ರೆ ದರ್ಶನ್ ಇನ್ನೊಂದು ಮುಖ ಇದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.